ಕಳೆದ 50 ದಿನಗಳಿಂದ ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟ ಮುಂಬೈ ಮಂಗಳೂರು ಬಸ್ ಪ್ರಯಾಣ ಉತ್ತರ ಮುಂಬೈ ಲೋಕಸಭಾ ಕ್ಷೇತ್ರದ ಸಂಸದ ಗೋಪಾಲ್ ಸಿ ಶೆಟ್ಟಿ ಹಾಗೂ ಸಮಾಜ ಸೇವಕ ಯರ್ಮಾಳ್ ಹರೀಶ್ ಶೆಟ್ಟಿ ಅವರ ಪ್ರಯತ್ನದ ಫಲವಾಗಿ ಕೊನೆಗೂ ಮರು ಆರಂಭಗೊಂಡಿದೆ. ಶಾಸಕ ಗೋಪಾಲ್ ಶೆಟ್ಟಿ ಅವರು ಹಸಿರು ನಿಶಾನೆ ತೋರಿಸಿ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ. ಬಂಡ್ ಸಂಘ ಮುಂಬೈ ಇದರ ನೂತನ ಯೋಜನಾ ಸಮಿತಿಯ ಕಾರ್ಯಾಧ್ಯಕ್ಷ ಮುಂಡಪ್ಪ ಎಸ್ ಪಯ್ಯಡೆ ಅವರು ಪ್ರಯಾಣಿಕರಿಗೆ ಹಣ್ಣು ಹಂಪಲು ನೀಡಿ, ಯರ್ಮಾಳ್ ಹರೀಶ್ ಶೆಟ್ಟಿ ಅವರು ಬಿಸ್ಕೆಟ್, ಉಚಿತವಾಗಿ ಆಹಾರ ಪೊಟ್ಟಣಗಳನ್ನು ನೀಡಿ ಎಲ್ಲರಿಗೂ ಕೂಡ ಪ್ರಯಾಣಕ್ಕೆ ಶುಭ ಹಾರೈಸಿದರು. ಮೊದಲ ಬಸ್ ಪ್ರಯಾಣ ಶುರು ಮಾಡಿದ್ದೇವೆ. ಇವರಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೂ ಒಂದು 24 ಗಂಟೆಯವರೆಗೆ ಬಸ್ ಇದ್ದರೂ ಇವರಿಗೆ ಊಟದ ವ್ಯವಸ್ಥೆಯೆಲ್ಲ ನಾವು ಮಾಡಿಟ್ಟಿದ್ದೀವಿ. ಮತ್ತು ಇಲ್ಲಿ ಫಸ್ಟ್ ಇವತ್ತು ಮೊದಲನೇ ಬಸ್ ನಾವು ಪ್ರಯಾಣ ಶುರು ಮಾಡಿದ್ದೇವೆ. ಇನ್ನು ಟ್ರೈನ್ ಎಲ್ಲ ಚಾಲಾಗ್ತದಂತೆ, ಅದೆಲ್ಲ ಚಾಲೋದನ್ನು ಮತ್ತು ಅದನ್ನೆಲ್ಲ ಅದು ಪರವಾಗಿಲ್ಲ ನಮಗೆ. ಈಗ ಅರ್ಜೆಂಟ್ ಯಾರಿಗೆ ಅಗತ್ಯ ಇಲ್ಲ ಅವರನ್ನು ಕಳಿಸಬೇಕು. ಮತ್ತು ಯರ್ಮಾಳ್ ಹರೀಶಣ್ಣ ಅವರು ಒಟ್ಟಿಗೆ ಸೇರಿಕೊಂಡು ಬಹಳ ಪ್ರಯತ್ನದಿಂದ ಈ ಬಸ್ ಸೇವೆಯನ್ನು ಶುರು ಮಾಡಿದ್ದಾರೆ. ನಮಗೆಲ್ಲ ಊರಿನವರಿಗೂ ನಮ್ಮ ಬಹಳ ಸಂತೋಷ ಅಂದರೆ ಇಷ್ಟರ 2 ತಿಂಗಳಲ್ಲಿ ಈ ಬಸ್ ಸೇವೆ ಎಲ್ಲ ಬಂದಿತ್ತು. ಬಹಳ ಮಂದಿ ಇಲ್ಲಿ ಬಂದು ನಿಂತವರು ಒಬ್ಬಂಟಿಗರಾಗಿ ಕೆಲಸ ಮಾಡುವವರು ಊರಿಗೆ ಹೋಗುವ ಬಹಳ ಆಶೆಯಲ್ಲಿದ್ದರು. ಆ ಆಶೆಯನ್ನು ಕಂಡುಕೊಂಡು ಹರೀಶಣ್ಣ ಅವರು ನಮ್ಮ ಗೋಪಾಲಣ್ಣ ಇದನ್ನೆಲ್ಲ ತಿಳಿದುಕೊಂಡು ಊರಿನ ML ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ಗೌರ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಮೀರಾ ರೋಡ್ನಿಂದ ಯಾನ ಆರಂಭಿಸಿದ ಬಸ್ ದಹಿಸರ್ ಮಾರ್ಗವಾಗಿ ಬೋರಿವಿಲಿ, ಅಂಧೇರಿ, ಸಾಂತಾಕ್ರೂಸ್, ಸಯಾನ್, ಶಂಬೂರು, ವಾಶಿ, ಪುಣೆ ಮಾರ್ಗವಾಗಿ ಬೆಳಗಾವಿ, ಭಟ್ಕಳ, ಕುಂದಾಪುರ, ಉಡುಪಿ ಮೂಲಕ ಮಂಗಳೂರು ಸೇರಲಿದೆ ಅಂತ ವ್ಯವಸ್ಥಾಪಕರು ಮಾಹಿತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುಪ್ರೀಂ ಪ್ರಯಾಣ ಸಂಸ್ಥೆ ಇದರ KV ಶೆಟ್ಟಿ ಬೋರಿವಿಲಿ, ಹರೀಶ್ ವಿ ಶೆಟ್ಟಿ, ಮಂಜುನಾಥ ಬನ್ನೂರು, ಪ್ರಕಾಶ್ ಎ ಶೆಟ್ಟಿ, ಅಜಿತ್ ಆರ್ ಶೆಟ್ಟಿ, ಕಾರ್ತಿಕ್ ಹರೀಶ್ ಶೆಟ್ಟಿ, ವಿಜಯ್ ಶೆಟ್ಟಿ, ನಿಕೇಶ್ ಶೆಟ್ಟಿ, ಶಿವ ಶೆಟ್ಟಿ, ವಿಶ್ವ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು.